ಈ ಒಂದು ಚಲನಚಿತ್ರಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿ ಕೂಡ ಕೆಲವೊಂದು ಕಡೆಯಿಂದ ಬಂದಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಟೀಕೆ ಟಿಪ್ಪಣಿ ಮಾತಕ್ಕೆ ಒಪ್ಪಿಕೊಂಡು ಟೀಕೆ ಟಿಪ್ಪಣಿ ಭಕ್ತನ್ನ ನಾನು ಎದುರಿಸಾಗ ನಮ್ಮನಿ ಸೇರಿನಂಚಿನ ಕಾರ್ಯ ಕಲ್ಜಿಗ ಸಿನಿಮಾ ಕನ್ನಡ ಸಿನಿಮಾ ಬಾರಿ ಅದ್ದೂರಿಯಾದ ಬಿಡುಗಡೆ ಆರಂಡು 4 ದಿನ ಬೇತೆ ಬೇತೆ ದಿಕ್ಕಡು ಪ್ರೀಮಿಯರ್ ಶೋ ಆದ ಇನಿ ಫಸ್ಟ್ ಡೇ ಫಸ್ಟ್ ಶೋ ಬಾರ ಸಿನಿಮಾ ಕುಡ್ಲ ರಾವಣುಂಡು ಅರ್ಜುನ್ ಕಾಪಿಕಾಡ್ ಅವರು ಅವರ ಒಂದು ನಾಯಕತ್ವದ ಈ ಒಂದು ಚಲನಚಿತ್ರದ ಉದ್ಘಾಟನೆಯ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇರತಕ್ಕಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿಜಯ್ ಕುಮಾರ್ ಕೊಡಿಯಲ್ಬೈಲ್ರವರೇ, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರತಕ್ಕಂತಹ ಯುವ ಮೋರ್ಚಾದ ಅಧ್ಯಕ್ಷರಾಗಿರತಕ್ಕಂತಹ ನಂದನ್ ಮಲ್ಯ ಅವರೇ, ಧರ್ಮಣ್ಣನವರೇ, ಎಲ್ಲ ಬಂಧುಗಳೇ, ಹಾಗೆ ಬಂದಿರತಕ್ಕಂತಹ ಈ ಒಂದು ಚಲನಚಿತ್ರವನ್ನು ನೋಡ್ಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ, ಕಲಾಪ್ರಿಯರೇ, ಪತ್ರಿಕಾ ಮಾಧ್ಯಮದ ಹಾಗೆ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ಕಲ್ಬಿಗ ಪಿಕ್ಚರ್ ತುಳುವರು ಮಾಡಿದಂತಹ ಕಲ್ಬಿಗ ಈ ಒಂದು ಕನ್ನಡ ಚಲನಚಿತ್ರದ ಇವತ್ತು ಉದ್ಘಾಟನಾ ಒಂದು ಸಮಾರಂಭ. ಇವತ್ತು ಬಹಳಷ್ಟು ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಣ್ಣಿನ ನಗ ಅರ್ಜುನ್ ಕಾಪಿಕಾಡ್ ಬಹಳಷ್ಟು ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಆ ಒಂದು ಬಹಳಷ್ಟು ಯಶಸ್ಸನ್ನು ಕಂಡಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ಶರತ್ ಅಣ್ಣನವರ ಆ ಒಂದು ಪ್ರೊಡ್ಯೂಸರ್ ಆಗಿ ಈ ಒಂದು ನಾಯಕ ನಟನಾಗಿ ಅರ್ಜುನ್ ಕಾಪಿಕಾಡ್ ರವರ ಈ ಒಂದು ಚಲನಚಿತ್ರ ಇದು ಬಹಳ ಯಶಸ್ಸನ್ನು ಕಂಡ್ಲಿ. ಬಹುಶಃ ಈ ಒಂದು ಚಲನಚಿತ್ರಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿ ಕೂಡ ಕೆಲವೊಂದು ಕಡೆಯಿಂದ ಬಂದಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಕಲ್ಬಿಗ ಅಂತ ಹೇಳಿದ್ರೆ ಈ ಒಂದು ತುಳುನಾಡಿನ ವೈಭವವನ್ನು ಅಂದ್ರೆ ನಮ್ಮ ದೇವರ ಆ ಒಂದು ಕಲೆ ಕಾರ್ಮಿಕವನ್ನು ವೈಭವೀಕರಿಸುವಂತಹ ಹಾಗೇನೆ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಈ ಒಂದು ತುಳುನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂತಹ ಅತ್ಯುತ್ತಮ ಚಲನಚಿತ್ರ. ಹಾಗಾಗಿ ಈ ಚಲನಚಿತ್ರವನ್ನು ಪ್ರತಿಯೊಬ್ಬರೂ ಕೂಡ ನೋಡುವುದರ ಮುಖಾಂತರ ಈ ಒಂದು ಚಲನಚಿತ್ರಕ್ಕೆ ಹೆಚ್ಚಿನ ಒಂದು ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಆ ಮೂಲಕ ಶರತ್ತನ್ನ ಇನ್ನೂ ಕೂಡ ಅತಿ ಹೆಚ್ಚು ಚಲನಚಿತ್ರವನ್ನು ತೆಗೆಯುವುದರ ಮುಖಾಂತರ ನಮ್ಮ ತುಳುನಾಡಿಗೆ ಆ ಒಂದು ಹೆಮ್ಮೆಯನ್ನು ತರುವಂತ ಕೆಲಸವನ್ನು ಮಾಡಬೇಕು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಅರ್ಜುನ್ ಕಾಪಿಕಾಡ್ ರವರ ಈ ಒಂದು ನಾಯಕ ನಟನಾಗಿ ಇನ್ನಷ್ಟು ಚಲನಚಿತ್ರದಲ್ಲಿ ಅವರು ಪಾಲ್ಗೊಳ್ಳುವ ಮುಖಾಂತರ ಕನ್ನಡದ ಒಬ್ಬ ಶ್ರೇಷ್ಠ ನಾಯಕ ನಟನಾಗಿ ಮೂಡಿ ಬರಲಿ ಎಂಬುದಾಗಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಮಾತಾಡೋದು ಸುಶಾಂತ್ ಸುವರ್ಣ ನಿರ್ದೇಶನ ಮಾಡಿದ ಶರತ್ ನಿರ್ಮಾಣ ಮಾಡಿದ ನಮ್ಮ ಅರ್ಜುನ್ ಕಾಪಿಕಾಡ್ ನಾಯಕತ್ವದ ಕಲ್ಜಿಗ ಈ ಸಿನಿಮಾದ ಬಗ್ಗೆ ಎಡ್ಡ ಅಭಿಪ್ರಾಯ ಇತ್ತೆ ಅದನ್ನ ಪೂರ ಪ್ರೀಮಿಯರ್ ಶೋ ತಗೊಂಡಿಲ್ಲ. ಎಡ್ಡ ರಿಪೋರ್ಟ್ ಆಯ್ತು ಬಗ್ಗೆ ಬೈತಾನೆ ಕನ್ನಡ ಚಿತ್ರರಂಗವು ಅರ್ಜುನ್ ಕಾಪಿಕಾಡ್ ನಲ್ಲ ಒಂದು ಕೊಡುಗೆ ಅವರು ನೆಡ್ದಿಂಬಲ ಮಲ್ದಾರ. ಬಟ್ ಈ ಸಿನಿಮಾದ ಬಗ್ಗೆ ನಲ್ಲ ನಿರೀಕ್ಷೆ ಉಂಟು ತೂಪಿನ ಎಡ್ಡ ಅಭಿಪ್ರಾಯ ವ್ಯಕ್ತ ಆತನ ಮಂಚಾದ ಈ ಸಿನಿಮಾ ಸುಧೀರನ ಕಂಡರು ಟಿಕೆಟ್ ಮಾಡಿ ಮಾತಕ್ಕೆ ಒಪ್ಪಿಕೊಂಡು ಟೀಕೆ ಟಿಪ್ಪಣಿ ಭಕ್ತನ್ನ ನಾನು ಎದುರಿಸಾಗ ತಪ್ಪು ಮಲ್ತ ಜನ ಉಂಟು ದೈವಾರಾಧನೆಗೆ ತಪ್ಪು ಮಲ್ತ ಜನ ಉಂಟು ತಪ್ಪು ಮಲ್ತಂದೆ ನಮಗೆ ಪನಿಷ್ಮೆಂಟ್ ತಿಕ್ಕಲ್ಲ ತೊಟ್ಟಿಗೆ ಹೇಳಲ್ಲ ನಿಖನೊಟ್ಟಿಗೆ ಮಂಚಾದು ಬಹಳ ಆನಂದ ನಮ್ಮ ದೈವದ ಕಾರ್ಮಿಕನ ತೆಗೆದ ಸಿನಿಮಾ ಮಲ್ದ ಒಳ್ಳೆ ರೀತಿಯ ತಪ್ಪು ಆಗುತ್ತಂದ್ರೆ ಬಂದ ಇನ್ನು ಅದನ್ನು ತೂತಿನಕನ ಅಭಿಪ್ರಾಯ ಹಂಚಿಕೊಂಡು ನಿಜದ ಈ ಚಿತ್ರತಂಡಗೆ
ಪರವಾಗಿ ರಂಗಭೂಮಿದ ಪರವಾಗಿ ಶುಭ ಹಾರೈಕೆ ಹೇಳ್ತೇವೆ.